ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಗುರ್ಮೆ ಶ್ರೀ ಸುರೇಶ್ ಶೆಟ್ಟಿ, ಉದ್ಯಮಿ, ಕಾಪು. ಶ್ರೀ ಯಶ್ಪಾಲ್ ಸುವರ್ಣ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನುಗಾರಿಕಾ ಫೆಡರೇಷನ್. ಮೈಯಿದಿ ಅಂಡ್ ಫ್ಯಾಮಿಲಿ, ದೇವಿನಗರ, ಪರ್ಕಳ. ಶ್ರೀ ಎಂ ನಂದಕುಮಾರ್ ಅಂಡ್ ಫ್ಯಾಮಿಲಿ, ನಂದಗೋಕುಲ, ಮೇನ್ ರೋಡ್, ಪರ್ಕಳ. ಶ್ರೀ ಪಿ ಗಿರೀಶ್ ಭಟ್ ಅಂಡ್ ಫ್ಯಾಮಿಲಿ, ಕಾರ್ ಸ್ಟ್ರೀಟ್, ಪೆರಡೂರು, ಉಡುಪಿ. ರತ್ನಾಕರ್ ಅಂಡ್ ಫ್ಯಾಮಿಲಿ, ಸಹಾರಾ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಮಣಿಪಾಲ್. ಜಯಪ್ರಕಾಶ್ ಅಂಡ್ ಫ್ಯಾಮಿಲಿ, ಕರಂಬಳ್ಳಿ. ಜಯ ಸುರೇಶ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಜಯವಂತ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಶ್ರೀ ರತ್ನಾಕರ್ ಇಂದ್ರಾಳಿ, ಉದ್ಯಮಿ ಮತ್ತು ಸಾಮಾಜಿಕ ಕಾರ್ಯಕರ್ತರು. ಶ್ರೀ ಸುಧಾಕರ್ ಶೆಟ್ಟಿ, ಮಾಲಕರು, ಪ್ರೈಸಸ್ ಅಕ್ವೇರಿಯಂ, ರಾಮದಾಸ್ ಬಿಲ್ಡಿಂಗ್, ಕಡಿಯಾಳಿ, ಉಡುಪಿ, ಮಣಿಪಾಲ ಮುಖ್ಯ ರಸ್ತೆ. ಶ್ರೀ ನಾಗರಾಜ್ ಕಟೀಲ್, ಡಾಕ್ಟರ್ ವಸುಧಾದೇವಿ, ಶರಣ್ಯ, ಈಶ್ವರ್ ನಗರ್, ಮಣಿಪಾಲ್. ಶುಭ ಕೋರುವವರು ಜಯರಾಮ್ ಶೆಟ್ಟಿಗರ್ ಹಾಗೂ ಪತ್ನಿ ಮತ್ತು ಮಕ್ಕಳು, ಮಣಿಪಾಲ್. ಶುಭ ಕೋರುವವರು ಸ್ಮ್ಯಾಶ್ ಡ್ಯಾನ್ಸ್ ಗ್ರೂಪ್, ಕಡಿಯಾಲಿ, ಉಡುಪಿ. ಶುಭ ಕೋರುವವರು ಉಪೇಂದ್ರ ಶೆಟ್ಟಿಗರ ಮತ್ತು ಜಯಮಾಲಾ ಉಪೇಂದ್ರ ಶೆಟ್ಟಿಗರ ಹಾಗೂ ಮಕ್ಕಳು ಶ್ರುತಿ ಮತ್ತು ಶ್ರೇಯ. ಬದುಕಿನ ನಡುವೆ ಭಾವನೆಯೆಂಬುದು ಏತಕ್ಕೆ ಬರುತ್ತಿಹುದೋ, ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ, ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದು. ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು, ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಹೌದು ಮುಖಂಡ್ರೆ, ಏನಾಗ್ತಾ ಇದೆ? ಈ ಹೊಳೆಗಿಳಿದವ್ರು ಯಾರು ಬದುಕಿ ಬಂದಿಲ್ಲ. ಇದರಲ್ಲಿ ಮೊಸಳೆ ಇದೆ. ಹಾಗಿದ್ರೆ ಕಾಂತಿ, ನನ್ನ ಮಗಳು ಕಾಂತಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಕಾಂತಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಾ, ಅಥವಾ ರವಿ ಹೊಳೆಗ್ ದೂಡಿರ್ಬೋದಾ, ಅಥವಾ ಕಾಂತಿ ಬಟ್ಟೆ ನಿಲ್ಲ ಹಾಕಿ ನಮ್ಮನ್ ದಾರಿ ತಪ್ಪಿಸೋ ಹುನ್ನಾರ ಇರ್ಬೋದಾ? ಹೋಗಿದ್ರೇನು ಬಹಳ ದೂರ ಹೋಗಿರ್ಲಿಕ್ಕಿಲ್ಲ, ನಾವೇ ಹೋಗಿ ಹುಡ್ಕೋಣ. ನೀವು ಸಮಾಧಾನ ಮಾಡ್ಕೊಳ್ಳಿ. ನಾಳೆ ಪಂಚಾಯಿತಿ ಕಟ್ಟೆ ಕರಿತೀನಿ. ಎಲ್ಲಿದ್ರು ನಾಳೆ ಬೆಳಿಗ್ಗೆ ಅವರು ಪಂಚಾಯಿತಿ ಕಟ್ಟೆ ಮುಂದೆ ಇರಬೇಕು. ನಾನ್ ನೋಡ್ಕೊಳ್ತೀನಿ, ನೀವೇನು ಚಿಂತೆ ಮಾಡಬೇಡಿ.
ಜಮೀನ್ದಾರ ಮಗಳನ್ನು ಅಪಹರಿಸ್ಕೊಂಡು ಹೋಗ್ತೀಯ? ಎಷ್ಟೋ ಧೈರ್ಯ ನಿಂಗೆ? ನೀನ್ ಯಾರು, ಅವಳು ಯಾರು? ಪ್ರೀತಿ ಅಂತೆ ಪ್ರೀತಿ. ಜಮೀನ್ದಾರಿಗೆ ಇಲ್ಲಿ ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಈಗ ನಾನೇನ್ ಮಾಡ್ಲಿ? ಸರಿ, ಒಂದು ಅವಕಾಶ ಕೊಡ್ತೀನಿ. ಇನ್ನು ಈ ಕ್ಷಣನೇ ಊರ್ ಬಿಟ್ಟು ಕಾಡ್ದಾರಿಯಾಗಿ ಹೋಗ್ಬಿಡ್ಬೇಕು. ಯಾರಿಗೂ ಸಿಗಬಾರ್ದು. ಜಮೀನ್ದಾರ್ ಬಂದು ಕೇಳಿದ್ರೆ ನೀನು ಓಡಿ ಹೋದೆ ಅಂತ ಹೇಳ್ತೀನಿ. ಆದ್ರೆ ಕಾಂತಿನ ಬಿಟ್ಟು ನಿಂಗೆ ಕಾಂತಿ ಬೇಕಾ, ನಿನ್ ಜೀವ ಬೇಕಾ? ನೀನೇ ತೀರ್ಮಾನ ಮಾಡು. ನಾಳೆ ಬೆಳಿಗ್ಗೆ ನಿನ್ನನ್ನ ಜಮೀನ್ದಾರಿಗೆ ಒಪ್ಪಿಸ್ತೀವಿ. ಪಂಚಾಯತಿ ಆಗ್ತದೆ, ಶಿಕ್ಷೆ ಆಗ್ತದೆ. ಸರಿ, ನನ್ನನ್ನು ಬಿಟ್ಬಿಡಿ, ನಾನು ಹೋಗ್ತೀನಿ. ನೀನು ಊರಿನ ದಾರಿಯಾಗಿ ಹೋಗದೆ ಕಾಡಿನ ದಾರಿಯಾಗಿ ಹೋಗ್ಬೇಕು, ತಿಳಿತಾ? ಸರಿ. ನಿನ್ನೆ ನಾನು ನಿಮ್ಗೇನು ಹೇಳಿದೆ ನೋಡಿ, ಇಲ್ಲಿದ್ದಾನೆ. ಮುಖಂಡ್ರೆ, ನಾ ಎಲ್ಲಾರು ಹುಡುಕಿದ್ವಿ, ಕಾಂತಿ ಎಲ್ಲೂ ಸಿಗ್ಲಿಲ್ಲ. ರವೀಂದ್ರ, ಕಾಂತಿಯಲ್ಲಿ? ನಂಗೆ ಗೊತ್ತಿಲ್ಲ ಮುಖಂಡ್ರೆ. ಸುಳ್ಳು ಹೇಳಬೇಡ, ಇದು ಪಂಚಾಯಿತಿ ಕಟ್ಟೆ, ಗೊತ್ತಲ್ಲ ನಿನ್ಗೆ? ನಾವು ಓಡ್ ಹೋಗಿದ್ ನಿಜ ಮುಖಂಡ್ರೆ. ದಾರಿಲಿ ಹೋಗೋವಾಗ ಕಾಂತಿ ಆಯಾಸ ಆಯ್ತು, ನೀರು ಬೇಕು ಅಂದ್ಲು. ಹೊಳೆ ಹತ್ರ ನೀರು ತರ್ಲಿಕ್ಕೆ ಹೋದಾಗ ಯಾರೋ ಇಬ್ರು ಬಂದು ನನ್ನ ನೇತಾಕೊಂಡು ಹೋಗಿ ನಮ್ಮನೇಲೆ ಕಟ್ಟಾಕಿದ್ರು. ನಿನ್ನನ್ನು ಹಿಡಿದು ನಿನ್ನ ಮನೆಯಲ್ಲೇ ಕೂಡ ಹಾಕಿದ್ರ? ಅವ್ರಿಗೇನು ತಲೆ ಕೆಟ್ಟಿದ್ಯಾ? ನೋಡಿ ಅಲ್ಲ ಅವನೇನು ಹೇಳ್ತಾ ಇರೋದು ಅಂತ. ರವೀಂದ್ರ, ಸತ್ಯವನ್ನೇ ಹೇಳಬೇಕು. ಈ ರೀತಿ ಕಟ್ಟುಕತೆಯನ್ನು ಯಾರೂ ಒಪ್ಪಲ್ಲ. ನಿಜ ಹೇಳೋ. ನಾನು ಹೇಳ್ತಾ ಇರೋದು ನಿಜ. ಕಾಂತಿನ ಕರ್ಕೊಂಡೋಗಿ ಏನು ಮಾಡಿದೆ ಅಂತ ಹೇಳು. ಇಲ್ಲ, ನನ್ಗಷ್ಟೇ ಗೊತ್ತಿರೋದು. ನಾವೆಲ್ಲರೂ ಕಾಂತಿಯ ಬಟ್ಟೆ ಹೊಳೆಯಲ್ಲಿ ತೇಲ್ತಾ ಇರೋದನ್ನ ನೋಡಿದ್ದೀವಿ. ಕಾಂತಿ ಬಟ್ಟೆ ನದಿಲ್ ತೇಲ್ತಾ ಇದೆಯಾ? ಅವಳನ್ನ ಅಲ್ಲಿ ಕೊಂದು ಬಿಸಾಕಿದೀಯಾ? ಅವಳಿಗೆ ಬೇರೆ ಬಟ್ಟೆ ತೊಡಿಸಿ ಆ ಬಟ್ಟೆನ ಹೊಳೆಯಲ್ಲಿ ಹಾಕಿದ್ಯಾ? ಎಲ್ಲಿ ಅಡಗಿಸಿಟ್ಟಿದ್ಯಾ ಅವಳನ್ನ? ನಿಜ ಹೇಳೋ. ಮುಖಂಡ್ರೆ, ಆ ನದಿಯಲ್ಲಿ ಮೊಸಳೆ ಇದೆ. ನಾನೇನು ಮಾಡ್ಲಿಲ್ಲ. ನೀನೇನೂ ಮಾಡಿಲ್ವಾ? ನಿನಗೇನೂ ಗೊತ್ತಿಲ್ವಾ? ಇಲ್ಲ ಮುಖಂಡ್ರೆ, ನನ್ಗಷ್ಟೇ ಗೊತ್ತಿರೋದು. ಸುಳ್ಳು ಹೇಳ್ತಾ ಇದೀಯಾ ರವೀಂದ್ರ? ಇಲ್ಲ ಮುಖಂಡ್ರೆ. ಕೊಂದು ಬಿಟ್ಟಿಯಾ, ಅಡಗಿಸಿಟ್ಟಿಯಾ ಅಂತ ನಿನಗೆ ಮಾತ್ರ ಗೊತ್ತಿರೋದು. ಪಂಚಾಯಿತಿ ಕಟ್ಟೆ ಅಂದ್ರೆ ಏನು ಅಂತ ತಿಳ್ಕೊಂಡಿದೀಯಾ? ಈ ಕಟ್ಟೆಯಲ್ಲಿ ಬಂದು ನಿಂತವರೆಲ್ಲ ಸತ್ಯನೇ ಹೇಳಬೇಕು, ಸುಳ್ಳು ಹೇಳೋ ಹಾಗಿಲ್ಲ. ಕಾಂತಿ ಒಟ್ಟಿಗೆ ಓಡಿ ಹೋದವನು ನೀನು. ಅವಳು ಬದುಕಿದಾಳೋ ಸತ್ತಿದಾಳೋ ಅಂತ ಗೊತ್ತಿರೋದು ನಿನಗೆ ಮಾತ್ರ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. Marriages are made in heaven, but the matches are made on earth, and we are here for your right match. ವಿವಾಹ ಅನ್ನೋದು ಈ ಭೂಮಿಯ ಮೇಲಿನ ಸಹಜ ಜೀವನವನ್ನ ಇನ್ನಷ್ಟು ಸುಂದರವಾಗಿಸೋ ಒಂದು ಪ್ರಕ್ರಿಯೆ. ಹಲವಾರು ವರ್ಷಗಳಿಂದ ಎಲ್ಲಾ ಧರ್ಮಗಳಲ್ಲೂ ಸೂಕ್ತ ಸಂಬಂಧಗಳನ್ನ ಬೆಸೆದಿದ್ದೇವೆ. ಸಾಮರಸ್ಯ, ಐಕ್ಯಮತ್ಯ, ಕುಟುಂಬ ಪ್ರಜ್ಞೆಗಳು ಒಂದಾಗಿವೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ವಿದ್ಯಾರ್ಹತೆಗನುಗುಣವಾಗಿ ಕೆಲಸ ಪಡೆಯೋ ಸಲುವಾಗಿ ನಮ್ಮನ್ನ ಭೇಟಿಯಾಗಿ. ಉಷಾ ಮ್ಯಾರೇಜ್ ಬ್ಯೂರೋ, ಕಸ್ತೂರಿ ಬಿಲ್ಡಿಂಗ್, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. ಕರೆ ಮಾಡಿ. ಶ್ರೀ ಬೂದಾ ಶಿಟ್ಗಾರ್, ಮಾಲಕರು, ಬೂದರ ಸಂಕೀರ್ಣ, ಪರ್ಕಳ. ಶ್ರೀ ಸಚ್ಚಿದಾನಂದ ವಿನಾಯಕ್ ಬೆಲ್ಪತ್ರೆ, ಮಾಲಕರು, ಮಹಾಗಣಪತಿ ಸ್ಟೀಲ್, ಮಣಿಪಾಲ್. ಶ್ರೀ ಜಯಪ್ರಕಾಶ್ ಹಿರಿಯಡ್ಕ, ಸಿವಿಲ್ ಇಂಜಿನಿಯರ್. ಶ್ರೀ ಚಂದ್ರಕಾಂತ್, ಉಡುಪಿ, ಮಾಲಕರು, ತೋನ್ಸೆ ಪಾರ್ಕ್ ಬೀಚ್ ರೆಸಾರ್ಟ್, ಮಲ್ಪೆ. ಶ್ರೀ ನವೀನ್ ಶೆಟ್ಟಿ, ಕುಂದಾಪುರ್, ಮಾಲಕರು, ಡಾಲ್ಫಿನ್ ಲಂಚ್ ಹೋಮ್, ವೆಜ್ ಆ್ಯಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಮಣಿಪಾಲ. ಶ್ರೀ ಕೆ ಪ್ರಕಾಶ್ ಶೆಣೈ, ಮಾಲಕರು, ಸುಮಂಗಲ ಪ್ರೊವಿಜನ್ ಸ್ಟೋರ್, ಮಾರ್ಕೆಟ್ ರೋಡ್, ಪರ್ಕಳ. ಶ್ರೀ ನಿತ್ಯಾನಂದ ನಾಯಕ್, ಪ್ರಬಂಧಕರು, ಶ್ರೀ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪರ್ಕಳ. ಶ್ರೀ ಜಯ ಸಿ ಕೋಟ್ಯಾನ್, ಅಧ್ಯಕ್ಷರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ, ಉಡುಪಿ. ಶ್ರೀ ಚಂದ್ರಕಾಂತ್ ಭಟ್, ಜ್ಯೋತಿಷ್ಯ ಹಾಗೂ ಪುರೋಹಿತರು, ಶ್ರೀ ಮೂಕಾಂಬಿಕಾ ಜ್ಯೋತಿಷಾಲಯ ಹಾಗೂ ಓಂಕಾರ್ ಕ್ಯಾಟರರ್ಸ್, ಕಾರ್ಕಳ. ಶ್ರೀ ಉಮೇಶ್ ಪ್ರಭು ಮಾಣಿಬೆಟ್ಟು, ಸಿವಿಲ್ ಕಾಂಟ್ರಾಕ್ಟರ್, ಪರ್ಕಳ. ಶ್ರೀ ಆನಂದ್ ಮೆಲಂಠ, ರಂಗಭೂಮಿ ಕಲಾವಿದ.
ಶ್ರೀಮತಿ ಮತ್ತು ಶ್ರೀ ಕಲಾ ಅರವಿಂದ್ ಮಾಣಿಬೆಟ್ಟು ಪರ್ಕಳ. ಕುಮಾರಿ ನಿಧಿ, ಮಾಲಕರು ನಿಧಿ ಡೆವಲಪರ್ಸ್, ಹುಡ್ಕೋ ಕಾಲನಿ, ಮಣಿಪಾಲ್. ಶ್ರೀ ಉಮೇಶ್ ಅಕ್ಷಯ್ ಶೆಟ್ಟಿ ಹಿರಿಯಡ್ಕ. ಕುಮಾರಿ ಯಶ್ವಿ ಮನ್ವಿ ಹಿರಿಯಡ್ಕ. ಶ್ರೀ ಕರ್ಣ ಪೂಜಾರಿ, ಶಬರಿ ಇಂಜಿನಿಯರಿಂಗ್ ವರ್ಕ್ಸ್, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ನಾನೇನು ಮಾಡಲಿಲ್ಲ. ನೀನೇನೂ ಮಾಡಿಲ್ವಾ? ನಿನಗೇನೂ ಗೊತ್ತಿಲ್ವಾ? ಇಲ್ಲ ಮುಖಂಡ್ರೆ, ನನ್ಗಷ್ಟೇ ಗೊತ್ತಿರೋದು. ಸುಳ್ಳು ಹೇಳ್ತಾ ಇದೀಯ ರವೀಂದ್ರ? ಇಲ್ಲ ಮುಖಂಡ್ರೆ. ಕೊಂದು ಬಿಟ್ಟಿಯ ಅಡಗಿ ಸಿಟಿ ಅಂತ ನಿನಗೆ ಮಾತ್ರ ಗೊತ್ತಿರೋದು. ಪಂಚಾಯಿತಿ ಕಟ್ಟೆ ಅಂದ್ರೆ ಏನು ಅಂತ ತಿಳ್ಕೊಂಡಿದೀಯ? ಈ ಕಟ್ಟೆಯಲ್ಲಿ ಬಂದು ನಿಂತವರೆಲ್ಲ ಸತ್ಯನೇ ಹೇಳಬೇಕು, ಸುಳ್ಳು ಹೇಳೋ ಹಾಗಿಲ್ಲ. ಕಾಂತಿ ಒಟ್ಟಿಗೆ ಓಡಿ ಹೋದವನು ನೀನು. ಅವಳು ಬದುಕಿದಾಳೋ ಸತ್ತಿದಾಳೋ ಅಂತ ಗೊತ್ತಿರೋದು ನಿನಗೆ ಮಾತ್ರ. ನೀನೇನು ಹೇಳಿದೆ? ನನ್ನ ಮನೆಯಲ್ಲೇ ಕೂಡ ಹಾಕಿದ್ರು ಅಂತ ಅಲ್ಲ? ಕೂಡಿ ಹಾಕಿದ್ರೆ ನಮ್ ಜನರಿಗೆ ನೀನ್ ಕಾಡು ಮಧ್ಯದಲ್ಲಿ ಹೇಗ್ ಸಿಗ್ತಾ ಇದ್ದಿ? ಇದ್ರಿಂದಲೇ ಗೊತ್ತಾಗ್ತಾ ಇದೆ ನೀನು ಸುಳ್ಳು ಹೇಳ್ತಾ ಇದ್ದೀಯ ಅಂತ. ನೀನು ಸತ್ಯ ಬಾಯಿ ಬಿಡೋವರೆಗೂ ನಿನಗೇನು ಶಿಕ್ಷೆ ಗೊತ್ತಾ? ಈ ಪಂಚಾಯಿತಿ ನ್ಯಾಯದ ಪ್ರಕಾರ ರವೀಂದ್ರ ಸತ್ಯ ಬಾಯಿ ಬಿಡೋವರೆಗೂ ಅವನಿಗೆ ಹಾಳು ಮನೆ ಶಿಕ್ಷೆ. ಹೋಗಿ ಅವನು ಹಿಡ್ಕೊಂಡು ಹೋಗಿ. ಇಲ್ಲ, ನಂದೇನು ತಪ್ಪಿಲ್ಲ ಮುಖಂಡ್ರೆ, ನನ್ನನ್ನು ಬಿಟ್ಬಿಡಿ. ಇಲ್ಲ ಇಲ್ಲ ಅಪ್ಪ, ಇಲ್ಲ. ನೋಡಿದ್ರ ಮಾಸ್ಟೇ ನನ್ನ ಪರಿಸ್ಥಿತಿ? ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ. ನಿರಪರಾಧಿಗಳಿಗೆ ಶಿಕ್ಷೆ ಆಗೋದು ಇದೇನು ಮೊದಲಲ್ವಲ್ಲ? ಅದು ಹೌದು, ಆ ಹಾಳು ಮನೆ ಶಿಕ್ಷೆಯಿಂದ ಹೇಗಪ್ಪ ಹೊರ ಬಂದೆ? ಅದೆಲ್ಲ ನಾಳೆ ಹೇಳ್ತೀನಿ ಮಾಸ್ಟರ್. ಅದ್ಯಾಕೆ? ನೋಡಿ, ಊರು ಬರ್ತಾ ಇದೆ. ನೀನೆಲ್ಲ ಹೋಗ್ತಿ ಮಾಸ್ಟ್ರೆ? ನನ್ನ ದಾರಿ ಇದು, ನಂಗೆ ಆ ಕಡೆ ಬರೋ ಹಾಗಿಲ್ಲ. ಓ ಸರಿ, ಹಾಗಾದ್ರೆ ನಾಳೆ ಮನೇಲಿ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಮಾಸ್ಟ್ರೆ, ನಂಗೆ ಊರ್ ಕಡೆ ಬರೋ ಹಾಗಿಲ್ಲ. ನೋಡಿ, ಅಲ್ಲೊಂದು ಮರ ಕಾಣ್ತಿದೆಯಲ್ಲ, ಅಲ್ಲಿ ಕೆಳಗಡೆ ಕೂತಿದ್ದೆ, ನೀವು ಅಲ್ಲೇ ಬರ್ತೀವಿ. ಸರಿ, ಹಾಗಾದ್ರೆ ನಾಳೆ ಸಿಗ್ತೇನೆ. ಆಯ್ತು ಮಾಸ್ಟ್ರೆ, ಬರ್ತೀನಿ. ಅಪ್ಪ, ಅಲ್ಯಾರು ಬರ್ತಾ ಇದ್ದಾರೆ. ಶಂಕರ್ ಮಾಸ್ಟರ್ನು ನೋಡಿದ ಹಾಗೆ ಆಗುತ್ತೆ. ಯಾರಪ್ಪ ಶಂಕರ್ ಮಾಸ್ಟ್ರು? ಅವರೇ ಇರಬೇಕು. ನಮಸ್ಕಾರ, ಶಂಕರ್ ಮಾಸ್ಟರ್ ಅಲ್ವಾ? ನಮಸ್ಕಾರ. ನಾನು ಗುರುತು ಹಿಡಿದು ಬಿಟ್ಟಿಯಲ್ಲಪ್ಪ. ರಾಘು, ಹೇಗಿದ್ದೀಯಾ? ಹುಷಾರಾಗಿದ್ದೀನಿ. ನೀವು ಹೇಗಿದ್ದೀರಿ? ಪರವಾಗಿಲ್ಲ. ವ್ಯಾಪಾರ ಎಲ್ಲ ಹೇಗೆ ನಡೀತಾ ಇದೆ? ಪರವಾಗಿಲ್ಲ. ಹೇಗೆ ಬಂದ್ರಿ ಮಾಸ್ಟ್ರೆ? ರಾತ್ರಿ ಬಸ್ ಹಿಡಿದು ಕಾಡು ದಾರಿಯಲ್ಲಿ ನಡ್ಕೊಂಡು ಬಂದಪ್ಪ. ಒಬ್ಬರೇ ನಡ್ಕೊಂಡು ಬಂದ್ರಾ? ಚಾಕು. ನಮಸ್ಕಾರ ಮಾಸ್ಟ್ರೆ. ನಮಸ್ಕಾರಮ್ಮ. ಮಗಳ? ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ. ಒಬ್ಬರೇ ನಡ್ಕೊಂಡು ಬಂದ್ರಾ? ಯಾಕೆ ಒತ್ತಿ ಒತ್ತಿ ಕೇಳ್ತಾ ಇದೆಯಾ? ದೈವಗಳು ತಿರುಗಾಡುವ ಜಾಗ, ಆ ಕಡೆಯಿಂದ ಈ ಕಡೆ ರಾತ್ರಿ ಹೊತ್ತಲ್ಲಿ ಯಾರೂ ಬರೋಲ್ಲ, ಅದಕ್ಕೆ ಹೇಳಿದೆ. ಬಸ್ನಲ್ಲಿ ಬರುವಾಗಲೂ ಅದೇ ಮಾತು. ಡ್ರೈವರು, ಕಂಡಕ್ಟ್ರು ಎಲ್ಲರೂ ಅದನ್ನೇ ಹೇಳೋದು. ನನಗಂತೂ ಏನು ಹೆದರಿಕೆ ಅಂತ ಅನಿಸಲೇ ಇಲ್ಲಪ್ಪ. ಅಷ್ಟು ಒಳ್ಳೆ ಧೈರ್ಯವಂತರು. ನಾನು ಒಬ್ಬನೇ ಬರಲಿಲ್ಲ, ನನ್ನ ಜೊತೆ ನನ್ನ ಶಿಷ್ಯನೂ ಒಟ್ಟಿಗೆ ಬಂದ. ಇಬ್ಬರು ಒಟ್ಟಿಗೆ ಮಾತಾಡ್ತಾ ಒಟ್ಟಿಗೆ ಬಂದ.
ಯಾರು ಮಾಸ್ಟ್ರೆ ಆ ಶಿಷ್ಯ? ಅದೇ ರವಿ. ರವೀಂದ್ರನ ಜೊತೆ ಮಾತಾಡ್ತಾ ಬಂದ್ರ? ಯಾಕಪ್ಪ ಹಾಗೆ ಕೇಳ್ತಾ ಇದೀಯಾ? ಅಲ್ಲ, ಆ ಕುರುಕ ಕೇಶವ ಇದ್ದಾನಲ್ಲ, ಅವನ ಮಗ ರವಿ, ಅವನ್ ತಾನೇ. ಮತ್ತೇನಲ್ಲ, ರವಿ ಜೊತೆ ಮಾತಾಡ್ತಾ ಬಂದಿರಲ್ಲ, ಅದಕ್ಕೆ ಕೇಳಿದೆ. ಏನ್ರಪ್ಪ ಗುಸು? ಏನಿಲ್ಲ ಮಾಸ್ಟ್ರೆ, ರವಿ ಜೊತೆ ಮಾತಾಡ್ಕೊಂಡು ಬಂದ್ರಲ್ಲ, ಅದಕ್ಕೆ. ಹೌದು, ನಾನು ಅವನ ಜೊತೆ ಬಂದ್ರೆ ನಿಮ್ಗೆಲ್ಲ ಏನ್ರಪ್ಪ ತೊಂದರೆ? ಅವನು ಎಲ್ಲ ವಿಷಯನೂ ಹೇಳಿದ್ದಾನೆ. ಮಾಸ್ಟ್ರೆ, ನೀವು ಹೇಳ್ತಿರೋ ಆ ರವಿ ಇವತ್ತಿಗೆ ಸತ್ತು 13 ದಿನ ಆಯ್ತು. ಆ ಮರ ಕಾಣ್ತಿದೆಯಲ್ಲ, ಆ ಮರಕ್ಕೆ ನೇಣು ಹಾಕೊಂಡು ಸತ್ತೋದ. ಈ ವಿಷಯ ನಿಮಗೆ ಹೇಳಿಲ್ವಾ? ಮಾಸ್ಟ್ರೆ, ನೀವು ಹೇಳ್ತಿರೋ ಆ ರವಿ ಇವತ್ತಿಗೆ ಸತ್ತು 13 ದಿನ ಆಯ್ತು. ಇವತ್ತಿಗೆ ಸತ್ತು 13 ದಿನ ಆಯ್ತು. ಒಂದು ಅರ್ಥ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ರವೀಂದ್ರ ನನ್ನ ಜೊತೆಗಿದ್ದ. ಇವ್ರು ಹೇಳ್ತಾರೆ ರವೀಂದ್ರ ಸತ್ತು ಇವತ್ತಿಗೆ 13 ದಿನ ಆಯ್ತು ಅಂತ. ಇದರಲ್ಲಿ ಏನೋ ಇದೆ. ಅಂದ್ರೆ ನಿನ್ನೆ ರಾತ್ರಿ ನಾನು ನೋಡಿದ್ದು ರವೀಂದ್ರನ ಅಥವಾ ಅವನ ಆತ್ಮನ? ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. ನೀವು ನಿಮ್ಮ ವಸತಿ ಗೃಹ ನಿರ್ಮಾಣದ ಬಗ್ಗೆ ಚಿಂತಿಸುತ್ತೀರಾ? ಹಾಗಿದ್ದರೆ ಕೂಡಲೇ ಸಂಪರ್ಕಿಸಿ ದೈವಾನುಗ್ರಹ ಕನ್ಸ್ಟ್ರಕ್ಷನ್ ಅಂಡ್ ಕನ್ಸಲ್ಟೆಂಟ್, ಪೆರ್ಡೂರು 576124, ಉಡುಪಿ. ಕಾಂಟ್ಯಾಕ್ಟ್ ರಮಾ ಕುಲಾಲ್ 9008993457. ಶ್ರೀ ರಾಜೇಶ್ ಶಣೈ, ಮಣಿಪಾಲ್. ಶ್ರೀ ಕಿಶೋರ್ ಮಯ್ಯ, ಮಾಲಕರು KM ಎಂಟರ್ಪ್ರೈಸಸ್, ಕನ್ನರ್ಪಾಡಿ, ಕಡೆಕಾರ್ ರೋಡ್, ಉಡುಪಿ. ಶ್ರೀ ಕೇಶವ್ ನಾಯ್ಕ್, ಪ್ರಿಯನಗರ್, ಫಸ್ಟ್ ಕ್ರಾಸ್, ಆತ್ರಾಡಿ. ಶ್ರೀ ಪಾಂಡುರಂಗ ಲಂಗೋಂಕ್ವರ್, ಸಿವಿಲ್ ಇಂಜಿನಿಯರ್, ಪರ್ಕಳ. ಶ್ರೀಮತಿ ಸುರೇಖಾ ಸದಾನಂದ ಶೆಟ್ಟಿ, ಶ್ರುತಿ ವುಡ್ವರ್ಕ್ಸ್, ಕಡಂದ ಬೆಟ್ಟು ಹೌಸ್, ಬೊಮ್ಮರಬೆಟ್ಟು ವಿಲೇಜ್, ಹಿರಿಯಡ್ಕ. ಶ್ರೀ ರಾಜೇಶ್ ಭಟ್ ಮಣಿಯಾಡಿ, ರಂಗಭೂಮಿ, ಉಡುಪಿ. ಶ್ರೀ ಮಾಸ್ಟರ್ ಆಶ್ಲೇಷ್ ಆರ್ ಭಟ್, ಗಿರ್ಮಿಟ್ ಚಲನಚಿತ್ರ ನಾಯಕ, ನಟ, ರಂಗಭೂಮಿ ಕಲಾವಿದ. ಶ್ರೀ ರಾಮಮೂರ್ತಿ ಭಟ್, ಸುರಕ್ಷಾ ಸಭಾಭವನ, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ನಿತಿನ್ ಪೆರಂಪಳ್ಳಿ, ರಂಗಭೂಮಿ, ಉಡುಪಿ. ಶ್ರೀಮತಿ ಸಂಧ್ಯಾ ಅಶೋಕ್ ಕೋಟ್ಯಾನ್, ಅಂಚ್ ಕೋಟ್ಯಾನ್, ಬೈಲೂರು, ಉಡುಪಿ. ಶ್ರೀ ಪುರಂದರ್ ಶೆಟ್ಟಿಗಾರ್, ಕಿಲಿಗೋಳಿ. ಶ್ರೀ ರವಿರಾಜ್ HP, ಸಂಚಾಲಕರು, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ, ಉಡುಪಿ. ಶ್ರೀ ಪರಮೇಶ್ವರ್, ಪರ್ಕಳ. ಶ್ರೀ ಗುರುರಾಜ್, ಉಡುಪಿ, ಚಲನಚಿತ್ರ ಕಲಾವಿದರು. ಶ್ರೀ ಸತೀಶ್ ಕಲ್ಯಾಣ್ಪುರ, ಚಲನಚಿತ್ರ ಕಲಾವಿದರು. ಶ್ರೀ ಅಶೋಕ್ ಶೆಟ್ಟಿಗಾರ್, ಮಾಲಕರು, ಅಮಿತ್ ಇಂಡಸ್ಟ್ರೀಸ್, ರಾಂಪುರ ಸರ್ಕಲ್, ಅಲೆವೂರು, ಉಡುಪಿ. ಕುಮಾರಿ ತೇಜಸ್ವಿ, ಉಡುಪಿ. ಕುಮಾರಿ ತಾರಿಣಿ, ಉಡುಪಿ. ಶ್ರೀ ಗುರುಪ್ರಸಾದ್ ಕಾಮತ್, ಮಾಲಕರು, ಕಾಮತ್ ಬುಕ್ ಹೌಸ್, ನಿಯರ್ ನಾಗವನ, MIT, ಮಣಿಪಾಲ್. ಗಣೇಶ್ ಕುಲಾಲ್, ಪಕ್ಕಲ್, ದೈವಾನುಗ್ರಹ ಟ್ರಾನ್ಸ್ಪೋರ್ಟ್, ಪೆರಡೂರು. P. ರವಿರಾಜ್ ಆಚಾರ್ಯ, ಶ್ರೀ ರಾಜ್ ಜ್ಯುವೆಲ್ಲರ್ಸ್, ಮೇನ್ ರೋಡ್, ಪರ್ಕಳ. ದಿವಾಕರ್ ತುಕ್ಕಿಕಟ್ಟೆ, ಕಲಾವಿದರು. TN ಸುಜಾತ, ಶೇಖರ್ ಶೆಟ್ಟಿಗಾರ್, ದೇವಿನಗರ್, ಪರ್ಕಳ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಒಂದು ಅರ್ಥ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ರವೀಂದ್ರ ನನ್ನ ಜೊತೆಗಿದ್ದ. ಇವ್ರು ಹೇಳ್ತಾರೆ ರವೀಂದ್ರ ಸತ್ತು ಇವತ್ತಿಗೆ 13 ದಿನ ಆಯ್ತು ಅಂತ.
ಇದರಲ್ಲಿ ಏನೋ ಇದೆ. ಅಂದ್ರೆ ನಿನ್ನೆ ರಾತ್ರಿ ನಾನು ನೋಡಿದ್ದು ರವೀಂದ್ರನ ಅಥವಾ ಅವನ ಆತ್ಮನ? ಒಂದೂ ಅರ್ಥ ಆಗ್ತಾ ಇಲ್ಲ. ಶಂಕರ್ ಮಾಸ್ಟ್ರೆ, ನೀವು ತಿಳಿದವರು, ಜ್ಞಾನಿಗಳು. ಈ ಊರಿನಲ್ಲಿ ನಿಮ್ಮಂಥವರು ಯಾರೂ ಇಲ್ಲ. ನೀವು ಊರು ಬಿಟ್ಟು ತುಂಬ ಸಮಯ ಆಗಿದೆ. ನೀವು ನ್ಯಾಯದ ಪರ ನಿಲ್ಲುವವರು ಎಂಬ ನಂಬಿಕೆಯಿಂದಲೇ ಈ ಪತ್ರವನ್ನು ಬರಿತಾ ಇದ್ದೇನೆ. ನೀವು ಆದಷ್ಟು ಬೇಗ ಊರಿಗೆ ಬಂದು ಊರಿನ ಸಮಸ್ಯೆಯನ್ನು ಬಗೆಹರಿಸಿ. ನಿಮಗಾಗಿ ಕಾಯ್ತಾ ಇರ್ತೀನಿ. ಇತಿ ಮುಖಂಡ ಮುನಿಯಪ್ಪ. ಮಾಸ್ಟೇ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇಷ್ಟು ವರ್ಷದ ಮೇಲೆ ಬಂದಿದ್ದೀರಾ, ಇನ್ನಾದ್ರೂ ಈ ಊರಲ್ಲೇ ಇರಿ. ರಿಟೈರ್ಮೆಂಟ್ ಆಯ್ತು, ಇನ್ನು ಅಲ್ಲಿದ್ದು ಏನು ಮಾಡೋದು? ಮನೆ ಜಾಗ ಎಲ್ಲ ಇಲ್ಲೇ ಇದೆ, ಹಾಗಾಗಿ ಎತ್ಕೊಂಡು ಬಂದೆ. ನಿಮ್ಮಂಥವ್ರು ಈ ಊರಲ್ಲಿದ್ರೆ ಊರಿಗೆ ಬಹಳ ಒಳ್ಳೇದು ನೋಡಿ. ಊರಲ್ಲಿ ಏನು ವಿಶೇಷ ಮುಖಂಡ್ರೆ? ನಮ್ದೇನಿರುತ್ತೆ ಹಳ್ಳಿಗಾಡಿನವರದ್ದು, ಏನಿದ್ರು ನಿಮ್ದೇ. ನಿಮ್ಮ ಪತ್ರ ನನಗೆ ತಲುಪ್ತು, ವಿಷಯ ತಿಳಿತು. ಊರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಬರ್ದಿದ್ದೀರಿ. ಅದೇ ಏನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಕಾಗ್ದನ? ಏನ್ ವಿಚಾರ? ಕೊಡಿ. ನಾನು ಬರ್ದದ್ದಲ್ಲ, ಯಾರು ಬರ್ದದ್ದಂತಾನೂ ಗೊತ್ತಾಗ್ತಾ ಇಲ್ಲ. ಕೊನೆಯಲ್ಲಿ ಇತಿ ಮುಖಂಡ ಮುನಿಯಪ್ಪ ಅಂತ ಬರ್ದಿದೆ ನೋಡಿ. ಅದೇ ಆಶ್ಚರ್ಯ ಆಗಿರೋದು. ಬರ್ದಿರ್ಬೋದು. ಹಾಗಾದ್ರೆ ನೀವು ಬರ್ದದ್ದಲ್ಲ, ಇಲ್ಲಿ ಯಾರು ಬರ್ದಿರ್ಬೋದು? ಈ ಪತ್ರದಲ್ಲಿ ಬರ್ದ ಹಾಗೆ ಏನಾದರೂ ಊರಲ್ಲಿ ಕೆಟ್ಟ ಘಟನೆ ನಡೆದಿದೆಯಾ? ಸಾಧ್ಯನಿಲ್ಲ, ಚಿಕ್ಕ ಪುಟ್ಟ ಸಮಸ್ಯೆಗಳೆಲ್ಲ ಇದ್ದದ್ದೇ ಬಿಡಿ. ಆದ್ರೆ ಆ ಒಂದು ಸಮಸ್ಯೆ ಬಹಳ ತೊಂದರೆ ಕೊಡ್ತಾ ಇತ್ತು. ಯಾವುದದು? ಏನು ವಿಷಯ? ಅದೇ ಜಮೀನ್ದಾರರ ಮಗಳ ವಿಷಯ. ಅಂಥದ್ದೇನಾಯ್ತು? ಆ ರವೀಂದ್ರನ್ ಜೊತೆ ಪ್ರೀತಿ ಪ್ರೇಮ ಅಂತ ಓಡ್ ಹೋದ್ಲು. ಆಮೇಲೆ ಅವಳನ್ನ ನಾವ ಏನ್ ಮಾಡ್ದ ಅಂತ ಗೊತ್ತಾಗ್ಲಿಲ್ಲ. ಅವನನ್ನ ಕರೆದು ವಿಚಾರಣೆ ಮಾಡಿ ಹಾಳು ಮನೆ ಶಿಕ್ಷೆ ಕೊಡ್ತು. ಅಲ್ಲಿಂದ ತಪ್ಪಿಸ್ಕೊಂಡು ನೇಣಿಗೆ ಶರಣಾದ. ಅವನಾಗಿ ನೇಣು ಹಾಕೊಂಡು ಸತ್ನ ಮುಖಂಡ್ರೆ? ಈ ಸಮಸ್ಯೆ ಕಡೆ ತನಕನೂ ಬಗೆಹರಿಲಿಲ್ಲ. ಹಾಗಾದ್ರೆ ರವೀಂದ್ರ ಸತ್ತದ್ದು ನಿಜ, ಆತ ಬದುಕಿಲ್ಲ. ನಂಗೆ ಸಿಕ್ಕಿರೋದು ಆತನ ಆತ್ಮನೇ. ನಿಜ ಬಯಲ್ ಮಾಡೋಕ್ಕೆ ಬಯಸಿರ್ಬೇಕು. ಏನು ಆಲೋಚನೆ ಮಾಡ್ತಾ ಇದ್ದೀರಿ ಮಾಸ್ಟ್ರೆ? ಏನೂ ಇಲ್ಲ, ನೀವು ಪತ್ರ ಬರ್ದದ್ದು ಅಲ್ಲ ಅಂತ ಹೇಳಿದ್ರಿ. ಇನ್ಯಾರು ಬರ್ದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ಯಾರು ಬರ್ದದ್ದು ಅಂತ ಗೊತ್ತಾಗ್ತಾ ಇಲ್ಲ. ಬರ್ದವ್ರು ಯಾರೇ ಆಗಿರ್ಲಿ, ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಆಮೇಲೆ ನೋಡ್ಕೊಂಡ್ರಾಯ್ತು ಬಿಡಿ. ಸರಿ, ನಾನಿನ್ನು ಬರ್ತೇನೆ. ಒಂದು ನಿಮಿಷ. ಬರ್ತೇನೆ. ಸರಿ.
ಬದುಕಿನ ನಡುವೆ ಭಾವನೆಯೆಂಬುದು ಏತಕ್ಕೆ ಬರುತ್ತಿಹುದೋ, ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ, ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದೋ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಊರು ದೂರು ಏರುಪೇರು ಇಲ್ಲಿ ನಡೆಯುವುದು, ನ್ಯಾಯ ನೀತಿ ಪ್ರೀತಿ ಪ್ರೇಮ ಹೇಗೆ ಉಳಿಯುವುದು, ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು, ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಪೂರ ರೀತಿ ಫೇಶಿಯಲ್ಸ್ ಉಂಟು, ಗೋಲ್ಡ್ ಫೇಶಿಯಲ್ಸ್, ಶೆಹನಾಜ್ ಎಲ್ಲ ಸಹ ಉಂಟು. ಮತ್ತೆ ಬ್ಲೀಚ್ ಉಂಟು, 2-3 ಟೈಪ್ ಬ್ಲೀಚಸ್. ಹೇರ್ ಸ್ಟೈಲ್ ಎಲ್ಲ ಮ್ಯಾರೇಜ್ ಫಂಕ್ಷನ್ಗೆ ಹೋಗಿ ಮಾಡ್ತೇವೆ, ಇಲ್ಲಿ ಬಂದು ಮಾಡ್ತೇವೆ. ನೋಡಿದ್ರಲ್ಲ, ಈ ಕೆಳಗೆ ಕಾಣುವ ಎಲ್ಲ ರೀತಿ ಟ್ರೀಟ್ಮೆಂಟ್ಗಳು ಇಲ್ಲಿ ಲಭ್ಯವಿರುತ್ತದೆ. ನಿಮ್ಮ ಲುಕ್ ಸ್ಟೈಲ್ಗಾಗಿ ಒಮ್ಮೆ ಸಂಪರ್ಕಿಸಿ ವೈಶಾಲಿ ವಾದಿರಾಜ್. ಮೊಬೈಲ್ ನಂಬರ್ 7899423999. ಅಜಯ್ ಕುಮಾರ್ PS, ಅನಿಲ್ PS, ಶ್ರೀಮತಿ ಅಶ್ವಿನಿ V ಶೆಟ್ಟಿ, ದೇವಿನಗರ್ ಪರ್ಕಳ. ಶ್ರೀ ಅಚ್ಯುತ್ ಭಟ್ ಆ್ಯಂಡ್ ಫ್ಯಾಮಿಲಿ, ಪರ್ಕಳ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬಳಿ ಪರ್ಕಳ. ಶ್ರೀ ಮೋಹನ್ ಶೆಟ್ಟಿಗಾರ್ ಆ್ಯಂಡ್ ಫ್ಯಾಮಿಲಿ, ವಿವರ್ಸ್ ಕಾಲೋನಿ ದೊಡ್ಡಗುಡ್ಡೆ. ಶ್ರೀ ಅಶೋಕ್ ಕಾಮತ್ ಕೊಡಂಗೆ, ಕನ್ಸಲ್ಟೆನ್ಸಿ ಸಿವಿಲ್ ಇಂಜಿನಿಯರ್ ಉಡುಪಿ. ಶ್ರೀ ಜಯಮಾಲ ಉಪೇಂದ್ರ ಶೆಟ್ಟಿಗಾರ್, ಕಿನ್ನಿಗೋಳಿ ಉಡುಪಿ. ಶ್ರೀ ಕೊಂಡಾಡಿ ಶ್ರೀನಾಥ್ ಶೆಟ್ಟಿ, ಲಕ್ಷ್ಮೀಂದ್ರನಗರ್ ಮಣಿಪಾಲ್. ಶ್ರೀ ರಾಘವೇಂದ್ರ, ಶ್ರೀ ದುರ್ಗಾ ಅಲ್ಯೂಮಿನಿಯಂ ವರ್ಕ್ಸ್ ಆಥಾಡಿ. ಶ್ರೀ ಪ್ರಸಾದ್, ಮಾಲಕರು ಅಮರಜ್ಯೋತಿ ಎಂಟರ್ಪ್ರೈಸಸ್. ಸೇವಾ ಸಿಂಧು ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ಪಂಚಾಯತ್ ಬಿಲ್ಡಿಂಗ್, ಸಂತೆ ಮಾರ್ಕೆಟ್ ಬಳಿ, ಹಿರಿಯಡ್ಕ. ಶ್ರೀ ಜ್ಯೋತೀಂದ್ರ ರಾವ್, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ಶ್ರೀ ಸುರೇಶ್ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಾರ್ಟಿ, ಉಡುಪಿ. BV ಲಕ್ಷ್ಮೀನಾರಾಯಣ್, ಪಾಸ್ಟ್ ಪ್ರೆಸಿಡೆಂಟ್, ರೋಟರಿ, ಉಡುಪಿ. ಶಕಲಕ ಭೂಮ್ ಭೂಮ್, ತುಳು ಮತ್ತು ಕನ್ನಡ ದ್ವಿಭಾಷಾ ಚಲನಚಿತ್ರ ಚಿತ್ರೀಕರಣ ಪ್ರಗತಿಯಲ್ಲಿದ್ದು 2020ರಲ್ಲಿ ತೆರೆ ಕಾಣಲಿದೆ.